ಮಾತೊಂದು ಒಂಜಿ ಮಂಡೆ ಕ್ಲೀನ್ ಮಾತು ಕೊರತೆ ಸಾಲ್ಟ್ ಆಯ್ನು ಸೊ ಟೈಮ್ ಇದು ಜಂಟದನ್ನು ಅರ್ಜೆಂಟ್ ತಿನ್ನೋದಿಲ್ಲ ಆ್ಯಕ್ಚುಲಿ ಒಂದು ದುಂಬು ಕುಂಟ ಪೂರ ನೊಂಗೋದಂಡ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಸೊ ಎಸ್ ಬ್ಲಾಗ್ ಬಾರ್ದು ಬ್ಲಾಗ್ ಏನಿದ್ದೆ ಸೊ ಅಂಚೆ ಏನೊಂದಿಲ್ಲ ಸೊ ಇತ್ತಂಗೆ ಬ್ರೇಕ್ಫಾಸ್ಟ್ ಅದಕ್ಕೋಸ್ಕರ ತೂಕ ಮ್ಯಾಗಿ ಹಣ್ಣೆ ಮಲ್ಪೆ ಓಕೆ ಇನ್ನು ಮಧ್ಯಾಹ್ನಕ್ಕೆ ನಾನು ಪ್ಲ್ಯಾನ್ ಪಾಟೆ ಪೆಪ್ಪರ್ ಒಂದು ಪ್ರಾನ್ಸ್ ಪೆಪ್ಪರ್ ಮಾಡ್ಕೊಂಡು ಬಂದೆ ಸೊ ತೂಕ ಹೆಂಚಪ್ಪ ಬಂದೆ ಸೊ ಇದಕ್ಕೆ ಗ್ರೋಸರಿ ಮತ್ತು 10:49 guys it is here so ಮುಪ್ಪ ದೀರೋ ಮತ್ತು ತೊಂಡ ಕರಿ ಲೀವ್ಸ್ ಆ್ಯಂಡ್ ಟೊಮೆಟೊ ಮತ್ತು ಕ್ಲೀನ್ ಮಾಡ್ಕೊಂಡು ಒಂಜಿ ಮಂಡೆ ಕ್ಲೀನ್ ಮಾಡಿ ಕೊಡ್ತೇವೆ ಚಿಕನ್ ಆ್ಯಂಡ್ ಡಕ್ಕಲುಂಡು ಮುಲ್ಪ ಎಟ್ಟಿಗೆ ಓಡಿ ಲೆಫ್ಟ್ ಮೂಲಾತಿನ ಟೈಮ್ 10:50 ಆ್ಯಂಡ್ ಸೊ ಪ್ರಾನ್ಸ್ ಕಂತೆ ಅಂಚಿನ ಚಪಾತಿ ಪ್ರಾನ್ಸ್ ಪೆಪ್ಪರ್ ಇತ್ತೆ ಮಲ್ಪುನ ಅಂತ ಪ್ಲ್ಯಾನ್ ಇಚ್ಚಿ ತೂಕ ದಾದ ಬಂದು ಇತ್ತೇನು ಫಸ್ಟ್ ಬಡ ಒಂದೊಂದು ಚಪಾತಿ ಖಾಲಿ ಚಪಾತಿ ಬಂತಿಪ್ಪಿ ಖಾಲಿಗೆ ದಾಲ ಉಂದಿಚ್ಚಿ ದಾದನ್ಪಿನಿ ಸೈಡ್ ಡಿಶ್ದಲ್ಲಿದ್ದೆ ಜಸ್ಟ್ ಚಪಾತಿ ಫ್ರೈ ಮಾಡ್ಕೊಂಡು ತಿನ್ಪಿ ಸೊ ಫಸ್ಟ್ ನಮ್ಮ ಚಪಾತಿ ರೆಡಿ ಮಾಡ್ಕ ಗೆಟ್ ರೆಡಿ ಗೈಸ್ ಆ್ಯಂಡ್ ನಾನೇನೊಂದಿತ್ತೆ ಇನ್ನೇನು ಜನವರಿ ಆಜಿ ಬ್ಲಾಗ್ ನಾನು ಎಲ್ಲ ದಾದ ಪಾಡ್ನಂದು ಕಂಟೆಂಟ್ ಇಪ್ಪುಂಡು ಗೈಸ್ ನಮ್ಮ ಇನ್ನೂ ಕಂಟೆಂಟ್ ಇಂಚಿ ಅಂತ ಕಂಟೆಂಟ್ ನೈಸ್ ಅಂತ ಇಪ್ಪುಂಡು ಸೊ ಲೆಟ್ಸ್ ಸ್ಟಾರ್ಟ್ ಒಂದು ಸ್ಟ್ಯಾಂಡ್ ತೆಗೆದು ಒಂದೇ ಆ ಮೊಬೈಲ್ ನಡುಟು ಮೂಲ ದೀಪಿನಿ ಸೊ ಓಲ್ ನಾವು ದೀವಡು ಸೊ ಬೆಸ್ಟ್ ಸ್ಟ್ಯಾಂಡ್ ಒಂದು ಸೈಡ್ ದಿಕ್ಕ ಗೈಸ್ ಏನು ಕುಕ್ಕಿಂಗ್ ಬ್ಲಾಗ್ ಎಡ್ಡಾಡಿ ಸೊ ನಮಗೆ ಸ್ಟಾರ್ಟ್ ಮಾಡೋಣ ಕೋಳಿಗೆ ಪ್ರಾನ್ಸ್ ಕ್ಲೀನ್ ಮಾಡ್ತಂದಿಲ್ಲ ಸೊ ರಡ್ಡು ಚಪಾತಿ ಆತನ ನಾನು ಇತ್ತೇನೆ ಪ್ರಾನ್ಸ್ ಐ ಥಿಂಕ್ ಓ ಮೈ ಗಾಡ್ ಒಂದು ತೋಜುನ ಒಂದು ಸೆಕೆಂಡ್ ಕ್ಯಾಮರಾ ಅಂತ ನಾನು ಪ್ರಾನ್ಸ್ ಇತ್ತೇನೆ ಮಲ್ತೆ ಪೋಕ ಬಂದು ಬಕ್ಕ ಬತ್ತೇನೆ ಕುದಿಸ್ ಹಾಕೊಂಡು ಸೊ ಇತ್ತೇನೆ ಕ್ಲೀನ್ ಮಾಡ್ತೇನೆ ಸಿಕ್ಕ ಪ್ರಾಪರ್ ಪೆಪ್ಪರ್ ಚಿಕನ್ ಎಂಚಾತ್ ಸಾರಿ ಪೆಪ್ಪರ್ ಪ್ರಾನ್ಸ್ ಎಂಚಾತ್ ನಂಗೆ ಗೊತ್ತುಚ್ಚೆ ಆಡ್ಲೆ ಜಸ್ಟ್ ಇಂಗ್ರೀಡಿಯೆಂಟ್ಸ್ ದೀತೆ ನಿಲ್ಲ ತೊಜಪಾವೆ ಗೀ ಬಕ್ಕ ಆಯಿಲ್ ಪಾಡ್ಕ ಅಂಚನಿ ಕರಿ ಲೀವ್ಸ್ ಆ್ಯಂಡ್ ಸಾಸಿವೆ ಬಕ್ಕ ನೀರುಳ್ಳಿ ಆ್ಯಂಡ್ ಟೊಮೆಟೊ ಪೆಪ್ಪರ್ ಅರಶಿನ ಆ್ಯಂಡ್ ಸಾಲ್ಟ್ ಸೊ ಈ ಟೈಟ ಆಪುಂಡ ಬಂದು ನಿಮ್ಗೆ ಗೊತ್ತು ಯಾನಂತ ಕೂಡ ಮತ್ತೆ ವೀಡಿಯೋದು ಖಂಡಿತ ಮಾಡ್ಬೋದ ಓಕೆ ಸೊ ಬಾಯ್ ಆ್ಯಕ್ಚುಲಿ ಪೆಪ್ಪರ್ ಮಸ್ತ್ ಬೋರ್ಡು ಒಂಜಿ ಸ್ಪೂನ್ ಅನ್ನ ಬೋರ್ಡು ಬಕ್ಕ ಕಾಯಿ ಮುಂಚಿ ಮೂಡಿಗೆ ಸೊ ಪೆಪ್ಪರ್ ಆ್ಯಂಡ್ ಮಸ್ತ್ ಇಡೀ ಪೆಪ್ಪರ್ ನಂಚಿ ಗ್ರೈಂಡ್ ಮಾಡ್ಬೇಕ ಮತ್ತೆ
ಸಣ್ಣ ಮಾಮಿನ ಪೇಜ್ ತೂದಿತ್ತೆ ನಮ್ಮ ತುಳುತ್ತಾರನ ಸೊ ಮಸ್ತ್ ಈಸಿ ಅಂತ ಬಂತು ಡ್ಯಾನ್ಸ್ ಅನ್ನತ್ತೆ ಸೇವ್ ಮಾಡಿರ್ತಾರೆ ರೀಲ್ಸ್ ಆ್ಯಕ್ಚುಲಿ ನೀ ಟ್ರೈ ಮಾಡ್ತೀನಿ ನಾನು ತೂಕ ಏನು ಶಾಪ್ ಬಂದು ಗೊತ್ತಿಚ್ಚಿ ಆ್ಯಕ್ಚುಲಿ ಅಗಲು ಎಟ್ಟು ತುಚ್ಚಿಬಿರ ವೈಟ್ ಇದ್ದು ಒಂದೊಂದು ಥರದ ಅದನ್ನು ಬ್ಲ್ಯಾಕ್ ಇತ್ತು ಮಾರ ಓ ಮೈ ಗಾಡ್ ಸೊ ಅದನ್ನು ತೂಕ ಇಟ್ಟ ವೈಟ್ ಅಂತೆ ಗೊತ್ತಾಗಲಿ ಕಮ್ಮಿನ ಬರೋದೊಂದು ಒಂದು ಮಿಕ್ಸ್ ಮಾಡ್ಬೋದು ಗೈಸ್ ಕಮ್ಮಿನ ಕಂಡ ಕಮ್ಮಿನ ಹಿಯರ್ ಇಸ್ ಅಬ ಎಟ್ಟಿ ಹಿಂಗೆ ಎಟ್ಟಿ ಬೇಯಿಂದ ನಿಂತು ಗೊತ್ತಾಗ ನನಗೆ ಗೊತ್ತಾಗೋದು ಮಾರು ತೂಕ ಕೊಡೋಲ್ಲ ಅಂತ ಮುಚ್ಚಿದೀಕ ಗಟ್ಟಿಯಾಡು ಮುಚ್ಚುಕ yang kali ಚಪಾತಿ ಖಾಲಿ ತಿರುಗಿಲ್ಲ ಸೊ ಟೈಮ್ ಇದು ಜಂಜದನ್ನು ಅರ್ಜೆಂಟ್ ತಿನ್ನೋದಿಲ್ಲ ಆ್ಯಕ್ಚುಲಿ ನಾವು ಒಂತೆ ಗ್ರೇಪ್ ಹಾಕ್ತೀನಿ ಒಂತೆ ಕೊಡುವಂತೆ ಪಾಡೋದಿಲ್ಲ ಬಿಕಾಸ್ ಆಯ್ತು ಆಯ್ತು ಯಾಕೆ ನಾನು ಪಾಡಿಯ ನಾನು ಒನಸ್ಸು ಬರ್ನಾಗ ಆರಾಮಾಗಿ ತಿನ್ಕ ಆ್ಯಕ್ಚುಲಿ ಒಂದು ಗಂಜಿದ ಟಿಕೆಟ್ ಹಾಕೊಂಡು ನಾನು ಗಂಜಿ ಮಲ್ದಿನಿ ಎಷ್ಟು ಸೊ ಎಲ್ಲ ಪ್ರಸಾದ್ನ ಬರ್ಡೇ ತೋಡ್ದಾತ ಪ್ಲ್ಯಾನ್ ಚಲೋ ಬಕ್ಕ ತೆಕ್ಕ ಲಾಸ್ಟ್ ಎಟ್ಟಿ ಮುಂಚಾಂಡು ಬಂಡ ಕುಂಟು ಬೇಗ ದುಂಬು ಕುಂಟು ಪುರ ನೊಂಗ ದೂರ ಬೋರ್ಡ್ ಪಂಡ ಎಂಕದ ಇಟ್ಟು ಅಂಚದ ಎಂಕದ ಕಿಚನ್ ಟೈಪಲ್ಲಿ ಸ್ಟೋರ್ ಆದಿಬಿಟ್ಟು 1 ವೀಕ್ದ ಕಜ ದಕ್ಕೆ ನಾತು ನಡಕೊಡು ಕರು ಕುಡಲಿತ್ತು ಸೊ ಆ ಲಾಂಗ್ ಮೈ ಗಾಡ್ ಸೊ ಕಜ ತಕ್ಕ ಸಿಕ್ಕ ಗೈಸ್ ಫೈನಲಿ ಸಕ್ಸಸ್ಫುಲ್ಲಿ ಡನ್ ಕಜಾವ್ ಥ್ರೋಯಿಂಗ್ ಸೊ ಎಸ್ ಮಸ್ತ್ ಏನು ಒನಸ್ ಮಾಡ್ತೆ ಒನಸ್ ಆ್ಯಂಡ್ ಶೋಕ್ ಇತ್ತು ಈ ಕಡೆ ಪಂಚನಿಗೆ ಕಮೆಂಟ್ ಇತ್ತ ಮಸ್ತ್ ಶೋಕ್ ಇತ್ತು ಸೊ ಎಸ್ ಒಂದ್ಲೆ 1 ಸೆಕೆಂಡ್ ಟ್ರಾಫಿಕ್ ಸ್ವಲ್ಪ ಬಾಯ್ ದುಬೈ ಟ್ರಾಫಿಕ್ ಸೊ ಹಿಯರ್ ಇಟ್ ಈಸ್ ಒಂಜಿ ರೋಡ್ ಮಾತ್ರ ಟ್ರಾಫಿಕ್ ಈ ಸೈಡ್ ಶಾರ್ಜಾ ಒಂದು ದುಬೈ ಸೊ ಒಂದು ಬ್ಲಾಗ್ ಮೂಲೆ ಏನು ಮಾತಾಡೋ ಒಂದು ಬ್ಲಾಗ್ ನಿಮಗೆ ಇಷ್ಟ ಆದ ಸಬ್ಸ್ಕ್ರೈಬ್ ಮಾಡ್ತಾರೆ ನೆಕ್ಸ್ಟ್ ಬ್ಲಾಗ್ ದೊಡ್ಡ ತಿಕ್ಕತ್ತು ಬಟ್ಟೆ ಬಾಯ್ ಸಿ ಯು